ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈಗ ಎಷ್ಟು ಗಂಟೆ ಆಯಿತು? ಕರೆಕ್ಟ್ 11 ಗಂಟೆ ಆಯಿತು. ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು. ಅದೇ ರೀತಿ ನಾನು ಗುಡ್ಡೆಯಲ್ಲಿದ್ದೇನೆ. ಅದೇ ರೀತಿ ನಾವು ಇವತ್ತು ಕನ್ನಡದಿಂದ ಬಗೀರ ಮೂವಿಯ ಟ್ರೈಲರ್ ರಿಯಾಕ್ಷನ್ ಮಾಡುವ ಫ್ರೆಂಡ್ಸ್. ಬನ್ನಿ. ಬಗೀರ ಟ್ರೈಲರ್ ಅದು 2 ಭಾಷೆಯಲ್ಲಿ ಬಂದಿದೆ, ಒಂದು ಕನ್ನಡ ಒಂದು ತೆಲುಗು. ಇದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ನೋಡುವ. ಬಗೀರ ಬಗೀರ ಟ್ರೈಲರ್ ಕನ್ನಡ ಮತ್ತು ತೆಲುಗಲ್ಲಿ ಬಂದಿದೆ. ಇದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ನೋಡುವ ಕನ್ನಡ ಟ್ರೈಲರ್. ಈ 1 ದಿವಸ ಆಯಿತು ರಿಲೀಸ್ ಆಗಿ, 3 ಮಿಲಿಯನ್ ವ್ಯೂಸ್ ಹೋಗಿದೆ. ಒಮ್ಮೆ ನೋಡುವಾಯ್ತಾ. ಬ್ರೈಟ್ನೆಸ್ ಫುಲ್ ಉಂಟು. ಅಡ್ವರ್ಟೈಸ್ಮೆಂಟ್ ಬಂತು. ಬಗೀರ ಹೇಗೆ ಉಂಟು ಅಂತ ನೋಡುವ. ಅಮ್ಮ ದೇವ್ರ ಯಾಕಮ್ಮ ಯಾವಾಗ್ಲೋ ಒಂದೊಂದ್ಸಲ ರಾಮಾಯಣ ಸ್ವಲ್ಪ ಆಯ್ತಾ. ಬಗೀರ ಅದು ಬರಲಿಕ್ಕೆ ಸ್ವಲ್ಪ ಲೇಟ್ ಅಮ್ಮ ಬರಲ್ಲ. ದೇವ್ರು ಯಾವಾಗ್ಲೂ ಬರಲ್ಲ. ಸಮಾಜದಲ್ಲಿ ಪಾಪಗಳು ಮಿತಿ ಮೀರಿದಾಗ ಒಳ್ಳೆದ್ರ ಮೇಲೆ ಕೆಟ್ಟ ಸ್ವಲ್ಪ KGF ಟಚ್ ಉಂಟು. ಆ ಟೋನ್ ಕಲರ್ ಉಂಟಲ್ಲ, ಆ ಕಲರ್ ಉಂಟಲ್ಲ, ಅದು KGF ಕಲರ್, ಬ್ಲಾಕ್ ಕಲರ್. ಹುಲ್ಗೆಟ್ಟಾಗ ಮ್ಯೂಸಿಕ್ ಸೂಪರ್ ಉಂಟು ಫ್ರೆಂಡ್ಸ್. ಮೃಗಗಳಾದಾಗ ಎಲ್ಲಿದ್ದಾರೆ ಶ್ರೀಮುರಳಿ? ಅವನು ಅವತಾರ ಎತ್ತಾನೆ. ಅವನು ಯಾವಾಗ್ಲೂ ದೇವರಾಗಿ ಬರಲ್ಲ, ರಾಕ್ಷಸನಿಗೂ ಬರಬಹುದು. ಬೆಂಕಿ ಶಾಟ್ ಉಂಟಲ್ಲ, ಅದು ಒಳ್ಳೆದುಂಟು. ಯಾರು ಈ ನರಹಂತಕ ಭಗೀರ? ಇಷ್ಟು ಭೀಕರವಾಗಿ ಸಾಯಿಸಿದ್ದಾನೆ ಅಂದ್ರೆ ಅವನು ಯಾರೋ ರಕ್ತ ಕುಡಿಯೋ ರಾಕ್ಷಸನೇ. ಪೊಲೀಸ್ ನಿಮ್ ಸಿಟಿ ಒಳಗೆ ಬ್ಲ್ಯಾಕ್ ಟೋನ್ ಅಲ್ಲಿ ಇರುವುದು, ಫುಲ್ಲು ಕಲರ್ ಟೋನ್ ಅಲ್ಲ, ಬ್ಲ್ಯಾಕ್ ಟೋನ್ ಅಲ್ಲಿ. ನಾನು ಇಷ್ಟಪಟ್ಟಿದ್ದ ವೇದಾಂತ್ ನೀವಲ್ಲ, ತುಂಬಾ ಚೇಂಜ್ ಆಗ್ಬಿಟ್ಟಿದ್ದೀರಿ. ನಾನು ಹೀರೋನೇ. ನನ್ನ ಮನೆಗೆ ನಾನು ಹೀರೋನೇ ಕಣ. ಅಚ್ಯುತ್ ಕುಮಾರ್ ಕ್ರಿಮಿನಲ್ಸ್ ಸರ್. ಇದರೊಳಗೆ ವಿಲ್ಲನ್ ಗರುಡ ರಾಮ್. ನಮ್ ಕೆಲಸ ಅವ್ನು ಮಾಡ್ತಿದ್ದಾನೆ. ಅದು ಗರುಡ ಲುಕ್ ನನಗೆ ಅಷ್ಟು ವರ್ಕೌಟ್ ಆಗಿಲ್ಲ. ಪ್ರಕಾಶ್ ರಾಜ್, ಆ BGM ಸೂಪರ್ BGM. ಮೇಕಿಂಗ್ ಟೋನ್ ಎಲ್ಲ KGF ತರ ನಾನು ಕಂಪೇರ್ ಮಾಡುದಲ್ಲ, ಅದು ಅದೇ ರೀತಿ ಉಂಟು ಟೋನ್ ನೋಡುವಾಗ. ಬ್ಲ್ಯಾಕ್ ಟೋನ್ ಮೇಕಿಂಗ್ ಸೂಪರ್ ಫ್ರೆಂಡ್ಸ್. ನೋಡ್ಕೊಂಡ್ರೆ ಭಯ ಪಡಲ್ಲ. ಡೆವಲಪ್ ನೀನ್ ಯಾರು? ಲಾಸ್ಟ್ ಬೈಕ್ನ ಹೆಡ್ಲೈಟ್ ಹೋಗ್ತದೆ, ಅದು ಒಳ್ಳೆ ರೀತಿಯಲ್ಲಿ ಬಗೀರ ಕನ್ನಡ ಉಂಟು. ಇದು ಮೌಗುಲಿ ಬಗೀರಲ್ಲ, ಇದು ಕನ್ನಡದ ಬಗೀರ. ಕಾಪಾಡೋ ಮನ್ಸಿದ್ರೆ ಸಾಕು. ಸೆಪ್ಟೆಂಬರ್ ಅಲ್ಲ, ಅಕ್ಟೋಬರ್ 31ಕ್ಕೆ ರಿಲೀಸ್ ಬಗೀರ ಟ್ರೈಲರ್. ನನಗೆ ಬಗೀರ ಮೂವಿಯ ಟ್ರೈಲರ್ ಸೂಪರ್ ಆಗಿ ಉಂಟು. ಮೇಕಿಂಗ್ ಎಲ್ಲ ಸೂಪರ್ ಆಗಿ ಉಂಟು. ಕತೆ ಸ್ಟೋರಿ ಲೈನ್ ಎಲ್ಲ ನಾರ್ಮಲ್ ಥರ ಇರುವ, ಎಲ್ಲ ಮೂವಿಯಲ್ಲಿ ಇರುವ ಒಂದು ನಾರ್ಮಲ್ ಸ್ಟೋರಿ ಆಗಿರುವುದು. ಅದನ್ನು ಮೇಕಿಂಗಲ್ಲಿ ಸೂಪರ್ ತಂದಿದ್ದಾರೆ, ಸೂಪರ್ ಆಗಿ ಉಂಟು. ಆ BGM ಮ್ಯೂಸಿಕ್ ಎಲ್ಲ ಸೂಪರ್ ಆಗಿ ಉಂಟು. ಅದರಲ್ಲೊಂದು ಬೆಂಕಿ ಶಾಟ್ ಉಂಟು, ಅದು ಸೂಪರ್ ಆಗಿ ಉಂಟು. ಮತ್ತೊಂದು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ, ಇದನ್ನು ತುಂಬ ಥಿಯೇಟ್ರಿಗೆ ಹೋಗಿ ತುಂಬ ಎಕ್ಸ್ಪೆಕ್ಟೇಷನ್, ತುಂಬ ಇಟ್ಟಿಟ್ಟುಕೊಂಡು ಈ ಮೂವಿ ನೋಡ್ಲಿಕ್ಕೆ ಹೋಗಬೇಡಿ. ಎಲ್ಲ ಬಿಟ್ಟು ಕೊಟ್ಟಿದ್ದಾರೆ, ಕಥೆಯಲ್ಲಿ ಫುಲ್ಲಾಗಿ ಬಿಟ್ಟು ಕೊಟ್ಟಿದ್ದಾರೆ. ಈ ಮೂವಿಯಲ್ಲಿ ಏನೆಲ್ಲ ಉಂಟು ಅದನ್ನೆಲ್ಲ ಬಿಟ್ಟು ಕೊಟ್ಟಿದ್ದಾರೆ. ನೀವು ನಾರ್ಮಲ್ ಆಡಿಯನ್ಸ್ ಆಗಿ ಈ ಮೂವಿ ನೋಡಲಿಕ್ಕೆ ಹೋಗಿ, ಸೂಪರ್ ಆಗಿರ್ತದೆ. ನಮ್ಮೂರಿನಲ್ಲಿ ಕಾಸರಗೋಡಿನಲ್ಲಿ ಬರಲಿಕ್ಕಿಲ್ಲ ಮೂವಿ, ಸ್ವಲ್ಪ ಲೇಟ್ ಆಗ್ತದೆ ಬರುವಾಗ. ಪುತ್ತೂರಲ್ಲಿ ಬರ್ಬೋದು. ಪುತ್ತೂರಿಂದ ನಮ್ಮೂರಿಂದ 35-36 ಕಿಲೋಮೀಟರ್ ದೂರ ಉಂಟು. ಒಂದು ಹೋಗಬೇಕು ಬಗೀರ ಮೂವಿ ನೋಡಲಿಕ್ಕೆ. ಇವತ್ತಿನ ಒಂದು ಬಗೀರ ಮೂವಿಯ ಟ್ರೈಲರ್ ರಿಯಾಕ್ಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಲ್ಲೂರಿಗೆಲ್ಲರಿಗೆ ಬೈ ಹೇಳ್ತಾ ನಾನು ಗಾಯ್.